ನಮಸ್ಕಾರ ಎಲ್ರಿಗೂ. ನಾನಿವತ್ತು ಒಂದು ಮಹಾಭಾರತದ ಕತೆ ಹೇಳ್ತಾ ಇದ್ದೀನಿ. ಕತೆ ಒನಕೆನ ಹೆತ್ತ ಸಾಂಬ ಕೃಷ್ಣ ಮತ್ತು ಜಾಂಬವತಿಯ ಮಗ. ಇತ್ತ 18 ದಿನಗಳ ಕಾಲ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಧರ್ಮರಾಯನಿಗೆ ರಾಜ್ಯಭಾರ ವಹಿಸಿಕೊಟ್ಟು ಶ್ರೀಕೃಷ್ಣ ದ್ವಾರಕೆಗೆ ಹೊರಟೋಗ್ತಾನೆ. ದ್ವಾರಕೆಯಲ್ಲಿ ಸಾಂಬ ಮತ್ತು ಆತನ ಗೆಳೆಯರೆಲ್ಲರೂ ಆಚೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಸಮಯಕ್ಕೆ ಕಣ್ವ, ವಿಶ್ವಾಮಿತ್ರರು, ನಾರದರು ದ್ವಾರಕೆಗೆ ಆಗಮನ ಮಾಡ್ತಾರೆ. ಅದನ್ನು ನೋಡಿಬಿಟ್ಟು ಸಾಂಬನಿಗೆ ನಾರದರನ್ನು ನೋಡಿ ವಿಶೇಷವಾಗಿ ತುಂಬ ಕೋಪ ಬಂದುಬಿಡುತ್ತೆ. ಯಾವಾಗಲೂ ಒಮ್ಮೆ ನಾರದರ ವಿಷಯವಾಗಿ ಆತನಿಗೆ ಒಂದು ಶಾಪ ಸಿಕ್ಕಿರುತ್ತೆ. ಅದರಿಂದ ಆತ ಕಷ್ಟಪಟ್ಟಿರ್ತಾನೆ. ಅದಕ್ಕೆ ಅವನೇನು ಮಾಡ್ತಾನೆ, ಹೇಗಾದರೂ ಮಾಡಿ ಇವ್ರೊಂದು ಚೆನ್ನಾಗಿ ಗೋಳು ಇಕ್ಕೋಬೇಕು ಅಂತ ಹೇಳ್ಬಿಟ್ಟು ಆತನ ಸಂಗಡಿಗರೆಲ್ಲ ಸೇರಿಕೊಂಡು ಈ ಸಾಂಬನಿಗೇ ಹೆಣ್ಣಿನ ಥರ ವೇಷ ಮಾಡಿ ಗರ್ಭಿಣಿ ಥರ ವೇಷ ಹಾಕ್ಕೊಂಡು ಕರ್ಕೊಂಡು ಬಂದುಬಿಟ್ಟು ಈ ಮುನಿತ್ರಯರ ಮುಂದೆ ನಿಲ್ಲಿಸ್ಬಿಡ್ತಾರೆ. ಸ್ವಾಮಿ, ಈಕೆ ಬಬ್ರು ಹೆಂಡತಿ, ಈಕೆ ಗಂಡ್ಮಗು ಬೇಕು ಅಂತ ಆಸೆ, ಈಕೆ ಏನು ಹೇಳ್ತಾಳೆ ಹೇಳಿ, ನೀವು ತ್ರಿಕಾಲ ಜ್ಞಾನಿಗಳಲ್ವೇ ಅಂತ ಹೇಳ್ತಾರೆ. ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರು ನಮ್ಮನ್ನು ಗೇಲಿ ಮಾಡ್ತಿದ್ದಾರೆ ಅಂತ. ಅದರಲ್ಲಿ ವಿಶ್ವಾಮಿತ್ರರಿಗೆ ತುಂಬ ಕೋಪ ಬಂದುಬಿಡುತ್ತೆ. ಅವ್ರು ಹೇಳ್ತಾರೆ, ಈ ಥರ ಬಂದು ಅತಿಥಿಗಳ ಮುಂದೆ ವಿಕೃತಿ ಪ್ರದರ್ಶನ ಮಾಡ್ತಾ ಇದ್ದೀರಾ ನೀವು, ಇದಕ್ಕೆ ತಕ್ಕ ಶಾಸ್ತಿ ನಿಮಗೆ ಸಿಕ್ಕೇ ಸಿಗುತ್ತೆ. ಈ ಸಾಂಬ ನಾಳೆ ಒಂದು ಒನಕೆ ಹೇರ್ತಾನೆ, ಆ ಒನಕೆಯಿಂದಾಗಿ ನಿಮ್ಮ ಇಡೀ ಯಾದವ ವಂಶನೇ ನಾಶ ಆಗೋಗುತ್ತೆ, ನಿಮ್ಮ ತಪ್ಪಿಗೆ ತಕ್ಕ ನಿಮಗೆ ಪ್ರಾಯಶ್ಚಿತ್ತ ಆಗತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಶಾಪ ಹೊರಟೋಗ್ಬಿಡ್ತಾರೆ. ಇವರು ಸಂಪೂರ್ಣವಾಗಿ ಬಂದು ಗೋಳಾಡಿಕೊಂಡು ಕೃಷ್ಣ ಮತ್ತು ಬಲರಾಮನಲ್ಲಿ ವಿಷಯ ಹೇಳ್ತಾರೆ. ಕೃಷ್ಣ ಏನು ಹೇಳೋದಿಲ್ಲ, ಸುಮ್ಮನೆ ಮುಗುಳ್ನಕ್ಕೂ ಸುಮ್ಮನಾಗ್ಬಿಡ್ತಾರೆ. ಬಲರಾಮಂಗೆ ತುಂಬ ಯೋಚನೆ ಆಗಿಬಿಡುತ್ತೆ. ಮರುದಿನ ಸಾಂಬ ಒನಕೆನೇ ಇರ್ತಾನೆ. ಆ ಒನಕೆನ ಪುಡಿ ಮಾಡಿ ಸಾಗರದಲ್ಲಿ ಕರಗಿಸ್ಬಿಡ್ತಾನೆ ಬಲರಾಮ. ಅಲ್ಲಿ ನೀರನ್ನು ಯಾರೂ ಉಪಯೋಗಿಸ್ಬಾರ್ದು ಮತ್ತು ಯಾರೂ ಮದ್ಯವನ್ನು ಕುಡಿಬಾರ್ದು ಅಂತ ಆಜ್ಞೆ ಮಾಡ್ತಾನೆ. ಕಾಲ ಕಳೆದಂತೆ ಅವ್ರು ಯಾರು ಬಲರಾಮನ ಮಾತನ್ನೇ ಕೇಳೋದಿಲ್ಲ. ತುಂಬ ಮದ್ಯ ಸೇವನೆ, ಸ್ವೇಚ್ಛಾ ಪ್ರವೃತ್ತಿಗಳೆಲ್ಲ ಜಾಸ್ತಿ ಆಗ್ಬಿಟ್ಟು ಅವರವರಲ್ಲೇ ತುಂಬ ಜಗಳಗಳು ಶುರು ಆಗಿಬಿಡುತ್ತೆ. ಇದೆಲ್ಲ ನೋಡ್ತಿದ್ದಂಥ ಬಲರಾಮ ಏನು ಮಾಡ್ತಾನೆ, ಎಲ್ಲರೂ ಸಮುದ್ರ ತೀರಕ್ಕೆ ಒಂದು ಕೂಟ ಮಾಡೋಣ ಬನ್ನಿ ಅಂತ ಕರೀತಾನೆ. ಬನ್ನಿ ಅಂತ ಕರೆದಾಗ ಎಲ್ಲರೂ ಬರ್ತಾರೆ. ಇನ್ನೇನು ಅಲ್ಲಿ ಏನು ಡಿಸ್ಕಷನ್ ಸ್ಟಾರ್ಟೇ ಆಗಿರಲ್ಲ. ಅದಕ್ಕೂ ಮುಂಚೆನೇ ಎಲ್ಲರೂ ಚೆನ್ನಾಗಿ ಕುಡಿದು ಬಾಯಿಗೆ ಬಂದಂಗೆ ಬೈಕೊಂಡು ಮಾತಾಡಿಕೊಂಡು ಒಬ್ರನ್ನೊಬ್ರು ಬೈದಾಡಿಕೊಂಡು ಸಿಕ್ಕಿದ್ರಲ್ಲಿ ಹೊಡೆದಾಡ್ಕೊಳಕ್ಕೆ ಶುರು ಮಾಡಿಬಿಡ್ತಾರೆ. ಈತ ಬಲರಾಮ ಏನು ಒನಕೆನ ಕರಗಿಸಿ ಸಾಗರದಲ್ಲಿ ಕರಗಿಸಿರ್ತಾನೆ, ಅದು ಕೂಡ ಮೇಲೆ ಜೊಂಡಿನ ರೂಪದಲ್ಲಿ ತೇಲ್ತಾ ಇರುತ್ತೆ. ಅದನ್ನು ಕೂಡ ಎತ್ಕೊಂಡು ಹೊಡೆದಾಡೋಕ್ಕೆ ಶುರು ಮಾಡಿದಾಗ ಆ ಪುಡಿಯಾಗಿದ್ದಂಥ ಒನಕೆಗಳು ಕೂಡ ಸಂಪೂರ್ಣ ವಜ್ರದ ರೀತಿಯಲ್ಲಿ ದೊಡ್ಡ ದೊಡ್ಡ ಒನಕೆಗಳಾಗಿ ಅದರಿಂದನೇ ಹೊಡೆದಾಡ್ಕೊಂಡು ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ. ಅದನ್ನು ನೋಡಿ ಬಲರಾಮಂಗೆ ತುಂಬ ಮನಸ್ಸಿಗೆ ನೋವಾಗ್ಬಿಡುತ್ತೆ. ಆತ ದೂರಕ್ಕೆ ಹೊರಟೋಗ್ಬಿಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ಕೃಷ್ಣನಿಗೆ ಗಾಂಧಾರಿ ಶಾಪ ನೆನಪಾಗುತ್ತೆ. ಆಗ ಆತ ದಾರುಕನ್ನು ಕರೆದ್ಬಿಟ್ಟು ಹಸ್ತಿನಾವತಿಗೆ ನೀನು ಅರ್ಜುನನ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ಬಿಟ್ಟು ತಾನು ಹೋಗಿ ಒಂದು ವೃಕ್ಷದ ಕೆಳಗೆ ಯೋಗಾರೂಢನಾಗಿ ಕೂತ್ಕೊಳ್ತಾನೆ. ಯೋಗಾರೂಢನಾಗಿ ಕೂತ್ಕೊಂಡಂತಹ ಕೃಷ್ಣನ ಪಾದಕ್ಕೆ ಜರ ಅನ್ನೋ ಬೇಡ ಬಾಣ ಬಿಡ್ತಾನೆ. ಅಲ್ಲಿಗೆ ಕೃಷ್ಣನ ಕತೆ ಅಂತ್ಯ ಆಗುತ್ತೆ. ಇದು ತಮಾಷೆಗಾಗಿ ಮುನಿತ್ರಯರನ್ನ ಆಟ ಆಡಿಸ್ಲಿಕ್ಕೆ ಹೋದಂತಹ ಸಾಂಬ ಮತ್ತು ಆತನಿಂದಾಗಿ ಹೇಗೆ ಯಾದವ ಕುಲ ನಾಶ ಆಯಿತು ಅನ್ನೋದು ಕತೆ. ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.